ಬಾಕ್ಸ್ ಅಲ್ಲಿ ಒಂದು ಬಹಳ ಹೆಲ್ಪ್ಫುಲ್ ಆದಂತಹ ಅಡಿಗೆ ಮಾಡುವಂತಹ ಒಂದು ಸಾಮಗ್ರಿ ಇದೆ. ಅದು ಬಂದ್ಬಿಟ್ಟು ತೆಂಗಿನಕಾಯಿ ತುರಿ ಮಾಡುವಂತದ್ದು. ಆಕ್ಚುಲಿ ಇದು ಬ್ಯಾಚುಲರ್ಸ್ ನಮ್ಮಂತವರಿಗೆ ಬಹಳ ಹೆಲ್ಪ್ಫುಲ್. ಎಲ್ಲರಿಗೂ ಗೊತ್ತಾವು. ಜಸ್ಟ್ 600 ರೂಪಾಯಿ ಪೇ ಮಾಡಿದ್ರು, ಅಂದ್ರೆ 519 ಸಮಥಿಂಗ್ ಪ್ರೈಸ್. ಡೆಲಿವರಿ ಚಾರ್ಜ್ ಸೇರಿಬಿಟ್ಟು 600 ಆಯ್ತು. ಇದು ಬ್ಯಾಚುಲರ್ಸ್ಗೆ ಮಾತ್ರ ಅಲ್ಲ, ಎಲ್ರಿಗೂ, ಈಗ ಏಜ್ ಆದವರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ನಿಂತ್ಕೊಂಡು ಕೈ ತುರಿ ಮಾಡುವಂಥದ್ದು ಅಂದ ಸತ್ಯ ದಾದನ ಆಜನಂಚ ಪಣ್ಪುಂಡು ಆ ಒಂದ ತನ್ನ ಎಂಕ್ಲ ಗೊತ್ತು. ಹೇಗಿದೆ? ಬಹಳ ಹೆಲ್ಪ್ಫುಲ್ ಬ್ಯಾಗ್ ಇದು. ಜಸ್ಟ್ ನಿಮ್ಮ ಕಿಚನ್ ಅಲ್ಲಿ ಸೆಲ್ಫ್ ಇರುತ್ತೆ ಅಲ್ಲ, ಸೆಲ್ಫ್ಗೆ ಹಿಂಗೆ ಲಾಕ್ ಮಾಡಿ ತುಳಿದ್ರಾಯ್ತು. ಬಾಕ್ಸ್ ದೊಡ್ಡದಿದೆ, ಸೊ ಹಾಗೆಲ್ಲ ಬ್ರೋ ಉಲ್ಟಾ ತಿರ್ತಿದ ಒಂದು ಎಕ್ಸಾಂಪಲ್. ಓ ಸೇ ಈಗ ಆಕ್ಚುಲಿ ಇದು ಈಗ ಆಗ್ಲಿಲ್ಲ. ಓ ಸೇ ದಾಯ ನಾಚಿಕೆಟ್ಟು ಮಾರೆ. ಈ ತುಳುನಾಡು ಇಂಚಿನಲ್ಲ ಉಂಡತ್ತ. ನಾನು ಹೇಳಿದ್ದು ರಾಂಗ್ ಆಯ್ತು ಕಾಣಿಸ್ತದೆ. ಓಕೆ, ನಮ್ಮ ಕ್ಯಾಮರಾಮನ್ಗಳು ಮಂಡೆ ಉಂಟಾಯ್ತು, ಸಾರಿ. ಈ ಪೋರ್ಷನ್ ಇದೆಲ್ಲ ಕಿಚನ್ಗೆ ಒಳ್ಳೆ ಕಳಿಸ್ತೇನೆ. ಇದನ್ನು ಹಿಂಗೆ ಲಾಕ್ ಮಾಡಿದ್ರೆ ಆಯ್ತು. ಒಂದು ಪ್ಲೇಟ್ ಅಂದ್ರೆ ಪ್ಲೇಟ್ ಇದ್ರ ಮೇಲೆ ಇಟ್ಟರೆ ಆಯ್ತು. ಚೆನ್ನಾಗಿ ಹೋಗುತ್ತೆ ಅಂತ ಸಾಕದಾಗಿದೆ. ಮೊದಲು ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಒಂದು ತೆಂಗಿನಕಾಯಿ ಅರ್ಧ ಪೀಸ್ ತುರಿಬೇಕಾದ್ರೆ ನನಗೆ ಮೋರ್ ದೆನ್ 1.5 hour ಬೇಕಿತ್ತು. ಸೊ ಇವಾಗ ಈ ಅರ್ಧ ತುರಿ ಜಸ್ಟ್ ಒಂದು 10 minutes ಅಲ್ಲಿ ತುರಿದು ಬಿಡ್ಬೋದು. 10 minutes ಬೇಕಂತಿಲ್ಲ, ಕಮ್ಮಿಯಲ್ಲಿ ಹೋಗಿರ್ಬೋದು. ಬಟ್ ಒಳ್ಳೆದಾಗಿದೆ, ಚೆನ್ನಾಗಿ ಹೋಗುತ್ತೆ ಕೂಡ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡುವಂತ ಮಾತೇ ಇಲ್ಲ. ಸಖತ್ತಾಗಿದೆ ಮಾತ್ರ ಇದು ಪ್ರಾಡಕ್ಟ್. ಸೊ ನಂಗೆ ಇದು ಇನ್ನೊಂದು ಮನೆಗೆ ಹೊಡಿತದೆ, ಪರ್ಚೇಸ್ ಮಾಡೋದು ಅಮ್ಮನಿಗೆ ಒಳ್ಳೇದಾಗುತ್ತೆ. ಆಕ್ಚುಲಿ ಇದು ಬಂದ್ಬಿಟ್ಟು ಬ್ಯಾಚುಲರ್ಸ್ ನಮ್ಮಂಥವರಿಗೆ ಕೂತು ಅದೆಲ್ಲ ಕಷ್ಟ ಆಗುತ್ತಲ್ಲ, ಸೊ ನಿಂತ್ಕೊಂಡು ತುರಿಬಹುದು, ಬೇಗ ಆಗುತ್ತೆ. ಈ ಅಜ್ಜಿ ಅಂದಿರಿಗೆ, ಏಜ್ ಆದವರಿಗೆ ಕೂರ್ಲಿಕ್ಕೆ ಆಗಲ್ಲ ಅಂತವರಿಗೆ ಇದು ಪರ್ಫೆಕ್ಟ್. ಏಜ್ ಆದವರಿಗೆ ಮಾತ್ರ ಅಲ್ಲ, ಈಗಿನ ಕಾಲದ ಜನರೇಷನ್ ಎಲ್ಲರಿಗೂ ಉದಾಸೀನ ಜಾಸ್ತಿ. ಸೊ ಈ ತರದೆಲ್ಲ ಬೆಸ್ಟ್ ಇದ್ರೆ ಕೂತ್ಕೊಂಡು ತುರಿಯುವುದರಲ್ಲಿ ಚೂರು ಲೇಸಿನೆಸ್ ಹೆಚ್ಚಾಗುತ್ತೆ. ಸೊ ಪರ್ಚೇಸ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತಿರ್ತಾನೆ. ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್. ವಿಡಿಯೋ ನೆನೆ ಬಟ್ ಲೈಕ್ ಮಾಡ್ಬ್ಲೆ, ಶೇರ್ ಮಾಡ್ಬ್ಲೆ, ಮಸ್ತ್ ಸಬ್ಸ್ಕ್ರೈಬ್ ಮಾಡ್ಬ್ಲೆ, ಕಮೆಂಟ್ ಮಾಡ್ಬ್ಲೆ.